ಕರ್ನಾಟಕದಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇದರ ಹಿಂದೆ ಶಿಕ್ಷಣ ಇಲಾಖೆ ಜೊತೆ ಹಲವು ಸಂಘ ಸಂಸ್ಥೆಗಳು ಕೈಜೋಡಿಸಿದೆ. ಪರೀಕ್ಷೆ ಸುಸೂತ್ರವಾಗಿ ನಡೆಯಲು ಕಾರಣವಾದ ಈ ತಂಡದ ಪ್ರಯತ್ನ ಕೂಡ ಪ್ರಶಂಸಾರ್ಹ. ಅಷ್ಟಕ್ಕೂ ಆ ತಂಡ ಯಾವುದು? ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರದಲ್ಲಿ ಅವರು ಮಾಡಿದ ಸೇವೆ ಏನು? ಬನ್ನಿ ನೋಡೋಣ. ನೀಲಿ ಬಣ್ಣದ ಸಮವಸ್ತ್ರ, ತಲೆಗೊಂದು ಟೋಪಿ ಹಾಕಿ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರದಲ್ಲಿ ಲವಲವಿಕೆಯಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಈ ತಂಡ ಯಾವುದೆಂದು ಗೊತ್ತಾಯಿತಲ್ಲ? ಹೌದು, ಇವರು ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ತಂಡದ ಸದಸ್ಯರು. 2 ದಿನಗಳ ಕಾಲ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಯಶಸ್ವಿನಲ್ಲಿ ಇವರ ಪಾತ್ರವು ಮಹತ್ತರ. ವಿದ್ಯಾರ್ಥಿಗಳಿಗೆ ಥರ್ಮಲ್ ಸ್ಕ್ರೀನಿಂಗ್, ಸ್ಯಾನಿಟೈಸಿಂಗ್, ಮಾಸ್ಕ್ ವಿತರಣೆ ಸಹಿತ ನೈತಿಕ ಸ್ಥೈರ್ಯ ತುಂಬುವ ಕೆಲಸವನ್ನು ಈ ತಂಡ ಅಚ್ಚುಕಟ್ಟಾಗಿ ಮಾಡಿತು. ಭಾರತ ಸ್ಕೌಟ್ ಗೈಡ್ ಸಂಸ್ಥೆಯವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 179 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 616 ಸ್ವಯಂ ಸೇವಕರುಗಳು ಸ್ವಯಂ ಸ್ಫೂರ್ತಿಯಿಂದ ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ನಿರೀಕ್ಷಿಸದೆ ಎಲ್ಲ ವಿದ್ಯಾರ್ಥಿಗಳ ಆರೋಗ್ಯವನ್ನು ತಪಾಸಣೆ ಮಾಡೋದ್ರ ಮುಖಾಂತರ ಮತ್ತು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿ ಅವರು ಪರೀಕ್ಷೆಯನ್ನು ಆತಂಕರಹಿತವಾಗಿ ನಡೆಸಲಿಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಬಹುಶಃ ಇದು ಕಳೆದ ವರ್ಷವೂ ಕೂಡ ನಮಗೆ ಈ ಸಂಸ್ಥೆಯವರು ಅತ್ಯುತ್ತಮವಾದಂತಹ ಸೇವೆಯನ್ನು ನೀಡಿ ಮಕ್ಕಳು ಯಾವುದೇ ಶಾಲೆಯಲ್ಲಿ ಯಾವುದೇ ಪರೀಕ್ಷಾ ಕೇಂದ್ರದಲ್ಲಿ ಒಂದು ಲೋಪವಿಲ್ಲದಂತೆ ಪರೀಕ್ಷೆ ನಡೆಸಲಿಕ್ಕೆ ಸಹಕರಿಸಿದ್ದಾರೆ. ಅದೇ ರೀತಿ ಈ ವರ್ಷವೂ ಕೂಡ ತಾವೇ ಸ್ವತಃ ಈ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ಉಚಿತವಾಗಿ 33,000 ಮಾಸ್ಕ್ಗಳನ್ನು ವಿತರಿಸುವುದರ ಜೊತೆಗೆ ನಮ್ಮ ಎಲ್ಲ ಪರೀಕ್ಷಾ ಮುಖ್ಯಾಧೀಕ್ಷಕರು, ಪ್ರಶ್ನೆ ಪತ್ರಿಕೆ ಪಾಲಕರು, ತಂಗುದಾಳದ ಅಧಿಕಾರಿಗಳು ಮತ್ತು ಎಲ್ಲರ ಜೊತೆಗೆ ಸಹಕರಿಸಿ, ಆರೋಗ್ಯ ಇಲಾಖೆ ಎಲ್ಲರ ಜೊತೆ ಸಹಕರಿಸಿ ಕೊರೋನಾ ಹಿನ್ನೆಲೆಯಲ್ಲಿ ಒಂದು ಇಡೀ ವರ್ಷವೇ ಮಾಮೂಲಿ ಶಿಕ್ಷಣದಿಂದ ಈ ಬಾರಿ ವಿದ್ಯಾರ್ಥಿಗಳು ವಂಚಿತರಾಗಿದ್ದರು. ಸರ್ಕಾರ ಕೂಡ ಸರಳೀಕೃತ ಪರೀಕ್ಷಾ ಪದ್ಧತಿಯನ್ನು ವಿದ್ಯಾರ್ಥಿಗಳ ಮುಂದಿಟ್ಟಿತು. ಈ ನಡುವೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ಎಂಬುದೇ ವಿದ್ಯಾರ್ಥಿಗಳಿಗೆ ಸವಾಲಾಗಿತ್ತು. ಅವರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನು ಸ್ಕೌಟ್ ಅಂಡ್ ಗೈಡ್ಸ್ ಮತ್ತು ರೋವರ್ ರೇಂಜರ್ ತಂಡ ಮಾಡಿತ್ತು. ಇದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಮತ್ತಷ್ಟು ಹುರುಪು ನೀಡಿತು. ವಿಶೇಷವಾಗಿ ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಸಜ್ಜಿತವಾಗಿ ಈ ಒಂದು ಪರೀಕ್ಷೆ ನೆರವೇರಬೇಕು ಅಂತಂದರೆ ಇಡೀ ತಾಲೂಕು 7 ತಾಲೂಕಿಗೆ 7 ನೋಡಲ್ಗಳಾಗಿ ನಾವು ಮಾಡಿದ್ದೇವೆ. ಅದರೊಟ್ಟಿಗೆ ಅಸಿಸ್ಟೆಂಟ್ ನೋಡಲ್ ಅಂದ್ಕೊಳ್ಳಿ ಮಾಡಿದ್ದೇವೆ. ಅದರ ಎಡೆಯಲ್ಲಿ ಪ್ರತಿ ಸೆಂಟ್ರಿಗೆ 179 ಸೆಂಟ್ರ್ಗಳಿದೆ. ಈ 179 ಸೆಂಟ್ರ್ಗಳಿಗೆ ಕೂಡ 2ರಿಂದ 5ರಷ್ಟು, ಒಂದೊಂದು ಸೆಂಟ್ರಲ್ಲಿ 2 ಮಕ್ಕಳು 2 ಟೀಚರ್ಸ್ನವರು ಕರ್ತವ್ಯ ನಿರ್ವಹಿಸ್ತಾರೆ. ಕೆಲವು ಸೆಂಟ್ರಲ್ಲಿ ಒಂದು 5ರಷ್ಟು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹೀಗೆಲ್ಲ ನಿರ್ವಹಿಸಿಕೊಂಡು ಈ ಒಂದು SLC ಪರೀಕ್ಷೆಯನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡುವಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೈ ಜೋಡಿಸಿದೆ. ವಿಶೇಷವಾಗಿ ಅದು ಮಾತ್ರ ಅಲ್ಲದೆ ಇವತ್ತು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಈ ಒಂದು ಸ್ವಯಂ ಸೇವಕರು ಏನೆಲ್ಲ ಮಾಡಿದ್ದಾರೆ ಅಂತಂದರೆ, ಈ ವಿಕಲಚೇತನ ಮಕ್ಕಳು ಆಗಿರ್ಬೋದು, ವಿಶೇಷಚೇತನ ಮಕ್ಕಳು ಅಂತೇಳಿ ಕರೀತೇವೆ, ಅವರು ಪರೀಕ್ಷೆಗೆ ಬರುವಾಗ ಅವರನ್ನು ಬಹಳ ಸುಸಜ್ಜಿತವಾಗಿ ಕೊಠಡಿಗೆ ಕಳಿಸಿಕೊಡುವಲ್ಲಿ, ಈ ಮತ್ತು ಕೊರೋನಾ ಪಾಸಿಟಿವ್ ಆದಂಥ ವಿದ್ಯಾರ್ಥಿಗಳನ್ನ ಬಹಳ ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುವಲ್ಲಿ ಕೂಡ ಇವತ್ತು ಒಳ್ಳೆ ಕೈ ಜೋಡಿಸಿದ್ದಾರೆ. ಇಡೀ ಕರ್ನಾಟಕದಾದ್ಯಂತ ಈ ತಂಡ ಒಂದು ಸನ್ನದ್ಧ ಸೇನೆಯಂತೆ ಕಾರ್ಯನಿರ್ವಹಿಸಿತು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ 179 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 616 ಸ್ಕೌಟ್ ಅಂಡ್ ಗೈಡ್ಸ್ ಮತ್ತು ರೋವರ್ ರೇಂಜರ್ ಸದಸ್ಯರು ಕಾರ್ಯನಿರ್ವಹಿಸಿದರು. ಈ ನಡುವೆ ವಿಕಲಚೇತನ ವಿದ್ಯಾರ್ಥಿಗಳನ್ನು ಪರೀಕ್ಷಾ ಕೇಂದ್ರಕ್ಕೆ ಕರೆತರುವಲ್ಲಿ ಇವರ ಪ್ರಯತ್ನ ಶ್ಲಾಘನೀಯ. ಅಷ್ಟೇ ಅಲ್ಲ, ಕೊರೋನಾ ಪಾಸಿಟಿವ್ ಹೊಂದಿದ್ದ ವಿದ್ಯಾರ್ಥಿಗಳನ್ನು ಪ್ರತ್ಯೇಕ ಕೊಠಡಿಯಲ್ಲಿ ವ್ಯವಸ್ಥೆ ಕಲ್ಪಿಸಿದಲ್ಲದೆ ಅವರ ಮೇಲೂ ಸಂಪೂರ್ಣ ನಿಗಾ ವಹಿಸಿದರು. ಆರಿಫ್ ಕಲ್ಕಟ್ಟ, V4 ನ್ಯೂಸ್, ಉಳ್ಳಾಲ.